Posakuralf, 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 Posakuralf. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲಿನ ಮಾತ ಮೋಕೆ ಎಳೆದುಕೊಂಡು ಪೊಸಕುರಲ್ದ ಇನಿತ ಸುದ್ದಿಗೊಂಚಲು ಶುರು ಮಾಡ್ತೋಂದಿಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ಬೆಂಗಳೂರು ಮಂಗಳೂರು ಕಾರಿಡಾರ್ ಮಲ್ತಂಡ ಕುಡ್ಲ ನನಲಾತ ಪುಳಿಪುಂಡು ಒಂದು ಖಂಡಿತವಾದ ಅವಡಾಯಿನ ಯೋಜನೆ ಅಂಚ ಆಂಡ ಕುಡ್ಲಾಡದ ಬೆಂಗಳೂರಿಗೂ 3 ಗಂಟೆದ ಸಂಚಾರಾವಧಿ ಸೀಮಿತ ಆಪುಣ ಪಂಡದು ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಪಾದರು. ಜಾಗತಿಕ ಬಂಟರ ಸಂಘದ ಒಕ್ಕೂಟದ ವತಿರ್ದು ಅಧ್ಯಕ್ಷರು ಐಕಳ ಹರೀಶ್ ಶೆಟ್ಟನ ಸಾರಥ್ಯಡು ಉಡುಪಿಡು 2 ದಿನ ನಡೆದಿನ ವಿಶ್ವ ಬಂಟರ ಸಮ್ಮೇಳನದ ಅಮ್ಮಣಿ ರಾಮಣ್ಣ ಶೆಟ್ಟಿ ಸಭಾಂಗಣಡು ಕನ್ಯಾನ ಸದಾಶಿವ ಶೆಟ್ಟಿ ವೇದಿಕೆಡು ಅಟನೆ ಮಲ್ತಿನ ಮುಗಿತಾರ ಲೇಸಡು ಮಲ್ಲಬಿನಿರಾದ ಪಾಲ್ಪಡೆಯಿನ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಕುಡ್ಲ ಬೆಂಗಳೂರು ಕಾರಿಡಾರ್ ಯೋಜನೆದ ಬಗೆಟು ಪೊಲವು ಕೊರಿಯರು ಅಂಚನೆ ಕುಡ್ಲಡು ಗೋಲ್ಡ್ ಅಂಡ್ ಡೈಮಂಡ್ ಸೋಕು ಘಟಕನ ಸುರು ಮಲ್ಪೆರಲ ಯೋಜನೆಲು ಆವೊಂದುಂಡು. ಕುಡ್ಲನ ಅಂತಾರಾಷ್ಟ್ರೀಯ ಮಟ್ಟಗೆ ಏರಾವನ ಈ ಯೋಜನೆಗೂ ಹೂಡಿಕೆ ಮಲ್ಪನಕ್ಲೆಗೂ ಸರಕಾರದ ಮಾತಾ ರೀತಿದ ಸಹಕಾರ ಉಂಡು ಪಣದು ಡಾಕ್ಟರ್ ಜಿ ಪರಮೇಶ್ವರ್ ತೆರಿಪಾಯರು. ಮಂಗಳೂರು ಇನ್ನೂ ವೇಗವಾಗಿ ಬೆಳಿಬೇಕು ಅಂತಾದ್ರೆ ಬೆಂಗಳೂರು ಮಂಗಳೂರು ಕಾರಿಡಾರ್ ಮಾಡಬೇಕು ಅಂತೇಳಿ ಈಗ ತಾನೇ ನಮ್ಮ ಗೆಳೆಯ ಮಿಥುನ್ ರಾಯ್ ನನಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ನಾನು ಅದಕ್ಕೆ ಅವರನ್ನ ಭವಿಷ್ಯದ ನಾಯಕ ಅಂತ ಹೇಳಿದೆ. ನಾನು ಸುಮ್ಮನೆ ಹೇಳಲಿಲ್ಲ. ಇವತ್ತಲ್ಲ ನಾಳೆ ಅದು ಆಗಲೇಬೇಕು, ಆಗುತ್ತೆ ಎನ್ನುವ ವಿಶ್ವಾಸ ನನಗಿದೆ. ಬೆಂಗಳೂರು ಮ್ಯಾಂಗ್ಳೂರು ಕಾರಿಡಾರ್ ಆಯ್ತು ಅಂತ ಹೇಳಿದ್ರೆ ನೀವು 3:30 ಗಂಟೆಗೆ ನೀವು ಬೆಂಗಳೂರಿಗೆ ಹೋಗ್ತೀರಿ, ಬೆಂಗಳೂರಿಂದ 3:30 ಗಂಟೆಗೆ ವಾಪಸ್ ಬರ್ತೀವಿ. ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ಬೋದು. ಹೌದಲ್ಲ ಮಿಥುನ್? ಅದೇ ತಾನೇ ನಿಮ್ದು ಐಡಿಯಾ. ನೀವು ಹೋಗಿ ವಾಪಸ್ ಬರ್ಬೇಕು. ಸ್ನೇಹಿತರೆ, ನಾವು ಬಹಳ ವೇಗವಾಗಿ ಹೋಗ್ಬೇಕಾಗ್ತದೆ. ಬಂಟೆರು ಮಾತಾ ಕ್ಷೇತ್ರಡ್ಲ ತಂಕ್ಲಿನ ಸಾಧನೆ ತೋಜಾದಿರು. ಕೈಗಾರಿಕೆ, ಕಲೆ, ಬ್ಯಾಂಕಿಂಗ್, ಸಿನಿಮಾ, ರಾಜಕೀಯ, ಕೃಷಿ ಇಂಚ ಮಾತಾ ಕ್ಷೇತ್ರಡ್ಲ ಬಂಟೆರಿನ ಸಾಧನೆ ತೋಜಿದು ಬರ್ಕೊಂಡು ದಿಂಜ ತಾಳ್ಮೆ ಇತ್ತಿನಕ್ಲು ಆತೆ ಧೈರ್ಯಲ ಇತ್ತಿನಕ್ಲು ಏತೆ ಕಷ್ಟ ಬತ್ತಂಡಲ ಧೈರ್ಯಡು ದುಂಬು ಪೋಪೇರು. ಇಡೀ ಭಾರತಡು 200 ಹೆಚ್ಚ ಸಂಘ ಕಟ್ಟಿನಕಲು ಪಂಡ ಬಂಟೆರು ಮಾತ್ರ ಪಂಡದು ಡಾಕ್ಟರ್ ಜಿ ಪರಮೇಶ್ವರ್ ಬಂಟೆರಿನ ಶ್ರಮ ಸಾಧನೆಗೆ ಮೆಚ್ಚುಗೆ ತೋಚಾಯಿರು. ಹಾಗೆ ನೋಡ್ತಾ ಇದ್ದೆ ನಾನು. ಕೈಗಾರಿಕೋದ್ಯಮಿಗಳು ಅಂತ ಪರಿಚಯ ಮಾಡಿದ್ರು, ಕಲೆಯಲ್ಲಿ ಇದ್ದಾರೆ ಅಂತ ಪರಿಚಯ ಮಾಡಿದ್ರು, ಬ್ಯಾಂಕ್ ಕಟ್ಟಿದ್ದಾರೆ ಅಂತ ಹೇಳಿ ಪರಿಚಯ ಮಾಡಿದ್ರು. ಪಿಕ್ಚರ್ನಲ್ಲಿ ಎಲ್ಲ ನೋಡಿ ಅವರು ಕಲೆಯಲ್ಲಿ ಫಿಲ್ಮ್ ಫೀಲ್ಡ್ ನಲ್ಲಿ ಬಹಳ ದೊಡ್ಡ ದೊಡ್ಡ ಹೆಸರು ಮಾಡಿದ್ದಾರೆ ಅನ್ನೋದನ್ನ ಪರಿಚಯ ಮಾಡಿದ್ರು. ಪಾಲಿಟಿಕ್ಸ್ ನಲ್ಲಿರೋರನ್ನ ಪರಿಚಯ ಮಾಡಿದ್ರು, ಕೃಷಿಯಲ್ಲಿರೋರನ್ನ ಪರಿಚಯ ಮಾಡಿದ್ರು, ಹಾಸ್ಪಿಟಾಲಿಟಿ ಇಂಡಸ್ಟ್ರಿಯಲ್ಲಿ ಇರೋರನ್ನ ಪರಿಚಯ ಮಾಡಿದ್ರು. ಹಾಗಾಗಿ ಯಾವ ಕ್ಷೇತ್ರವನ್ನು ಕೂಡ ಬಂಟರು ಮುಟ್ಟಿಲ್ಲ ಅನ್ನೋದು ಸತ್ಯ ಆಗಿದೆ ಇವತ್ತಿನ ದಿವಸದಲ್ಲಿ. ಬಂಟರು ಬಹಳ ಸಹನಶೀಲರು, ಅಗಾಧವಾದ ತಾಳ್ಮೆಯನ್ನು ಇಟ್ಟಿರ್ತಕ್ಕಂಥವ್ರು, ಅಷ್ಟೇ ಧೈರ್ಯವಂತರು. ಇವತ್ತೇನೋ ನನಗೆ ತೊಂದರೆ ಆಯಿತು ಅಂತ ಹೇಳಿ ಹಿಂದೆ ಹೋಗುವಂತ ಪ್ರವೃತ್ತಿ ಮನಸ್ಸು ಇಲ್ಲ. ನಾನು ಮುಂದೆ ಹೋಗಲೇಬೇಕು ಅಂತೇಳಿ ಧೈರ್ಯದಿಂದ ಮುನ್ನುಗ್ಗುವಂತ ವ್ಯಕ್ತಿತ್ವ ಬಂಟರಲ್ಲಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಬಹುಶಃ ಆ ಕಾರಣಕ್ಕಾಗಿ ಇವತ್ತು ಇಡೀ ವಿಶ್ವದಲ್ಲಿ 200ಕ್ಕೂ ಹೆಚ್ಚು ಸಂಘಗಳನ್ನ ಯಾವುದಾದ್ರೂ ಸಮುದಾಯ ಈ ಕರ್ನಾಟಕದಲ್ಲಿ ಭಾರತದಲ್ಲಿ ಕಟ್ಟಿದ್ರೆ ಅದು ಬಂಟರು ಮಾತ್ರ ಕಟ್ಟಿದ್ದಾರೆ. ಈ
பொறுத்து டாக்டர் ஜி ಪರಮೇಶ್ವರನ್ ಜಾಗತಿಕ ಬಂಟರ ಸಂಘದ ಒಕ್ಕೂಟದ ವತಿಯಿಂದ ಅಭಿನಂದನೆ ಮಾಡ್ತಾರೆ. ನಿರಂತರವಾಗಿ 89ರಲ್ಲಿ 92ರವರೆಗೆ ಜಂಟಿ ಕಾರ್ಯದರ್ಶಿಯಾಗಿ 92ರಿಂದ 97ರಲ್ಲಿ ವರೆಗೆ ಪ್ರಧಾನ ಕಾರ್ಯದರ್ಶಿಯಾಗಿ 97ರಿಂದ 99ರವರೆಗೆ ಉಪಾಧ್ಯಕ್ಷರಾಗಿ 2007 2009ರಲ್ಲಿ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ 2010ರಿಂದ 2018ರವರೆಗೆ ಸುದೀರ್ಘ ಅವಧಿಗೆ ಕೆಪಿಸಿಸಿಯ ಅಧ್ಯಕ್ಷರಾಗಿ ಸೇವೆ ಮಾಡಿದಂಥ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈಗ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಗೃಹ ಮಂತ್ರಿಗಳು. ಒಂದು ದೊಡ್ಡ ಚಪ್ಪಾಳೆಯೊಂದಿಗೆ ಕರ್ನಾಟಕದ ಮತ್ತು ಗೌರವ ಸನ್ಮಾನ. ಕಾಂತಾರ ಪುಗಾರ್ಥದ ನಟೆ ನಿರ್ದೇಶಕಿ ರಿಷಬ್ ಶೆಟ್ಟಿ, ಶ್ರೀದೇವಿ ಶಿಕ್ಷಣ ಸಂಸ್ಥೆದ ಅಧ್ಯಕ್ಷರು ಡಾಕ್ಟರ್ ಎ ಸದಾನಂದ ಶೆಟ್ಟಿ, ಮುಂಬೈ ಬಂಟರ ಸಂಘದ ಅಧ್ಯಕ್ಷರು ಚಂದ್ರಹಾಸ್ ಕೆ ಶೆಟ್ಟಿ, ದುಬೈ ಉದ್ಯಮಿ ಪ್ರವೀಣ್ ಶೆಟ್ಟಿ ವಕ್ವಾಡಿ, ಪುಗಾರ್ಥದ ಭಾಗವತರು ಸತೀಶ್ ಶೆಟ್ಟಿ ಪಟ್ಲ, ಪುಣೆ ಬಂಟರ ಸಂಘದ ಅಧ್ಯಕ್ಷರು ಸಂತೋಷ್ ಶೆಟ್ಟಿ ಮೊಗ್ಲೇನು ಈ ಪೊರ್ತು ಮಾನಾದಿಗೆ ಮಲ್ತೇರು. ದಿಗ್ಗಜರ ಸಾಲಿಗೆ ಸೇರಿದಂತ ಯುವ ಚಲನಚಿತ್ರ ನಾಯಕ ರಿಷಬ್ ಶೆಟ್ಟಿ ಅವರಿಗೆ ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಭವ್ಯ ವೇದಿಕೆಯಲ್ಲಿ ದಿವ್ಯವು ಬಹಳ ಅದ್ದೂರಿಯ ವಂದನೆಗಳು. ನಮ್ಮ ಹರೀಶ್ ಶೆಟ್ಟಿ ಪ್ರೀತಿಯ ಸದಣ್ಣನಾಗಿರುವ ತಾವು ಏರಿರುವ ಎತ್ತರ, ಸಾಧಿಸಿರುವ ಸಾಧನೆ ಬಂಟ ಸಮುದಾಯಕ್ಕೊಂದು ಹೆಮ್ಮೆ ಹಾಗೂ ಮಾದರಿ. ಶಿಕ್ಷಣ, ಹೋಟೆಲು, ಕ್ರೀಡೆ ಮುಂತಾದ ಹಲವಾರು ರಂಗಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡು ಬದುಕುತ್ತಿರುವವರು. ಶ್ರೀದೇವಿ ಎಜುಕೇಷನ್ ಟ್ರಸ್ಟ್ ಹಾಗೂ ಇಂಟರ್ ನ್ಯಾಷನಲ್ ಬಂಟ್ಸ್ ವೆಲ್ಫೇರ್ ಟ್ರಸ್ಟ್ನ ಚೇರ್ಮನ್ ಆಗಿ ಮಂಗಳೂರಿನ ಸ್ಪೋರ್ಟ್ಸ್ ಪ್ರಮೋಟರ್ಸ್ ಕ್ಲಬ್ನ ಆರಂಭದಲ್ಲಿ ಕುಟುಂಬದ ನಿರ್ವಹಣೆಯಲ್ಲಿ ಎತ್ತವರ ಕೈಯನ್ನು ಗಟ್ಟಿಗೊಳಿಸುವ ಪ್ರಯತ್ನದಲ್ಲಿ ಉದ್ಯೋಗ ಅರಿಸಿ ಬೇರೆ ಬೇರೆ ಕಡೆ ಹೋಗಿ ನಿಯತ್ತಿನಿಂದ ದುಡಿದು ಬಳಿಕ ಕೆಂಪೇಗೌಡ ಅಂತಾರಾಷ್ಟ್ರೀಯ ಪ್ರಶಸ್ತಿ ಮುಂತಾದ ಅಸಂಖ್ಯಾತ ಪ್ರತಿಷ್ಠಿತ ಬೆಳ್ಳಿ ಹಬ್ಬ ಸಮಿತಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದೀರಿ ಎಂಬುದು ಉಲ್ಲೇಖನೀಯ. ಮುಂಬೈ ಬಂಟರ ತಮ್ಮ ಸಹಕಾರಿ ಮನೋಭಾವಕ್ಕೆ ಸಾಕ್ಷಿ. ತಮ್ಮ ಉದ್ಯಮ ರಂಗದ ಸಾಧನೆ, ಸಾಮಾಜಿಕ ಸೇವೆ ಮುಂತಾದವುಗಳನ್ನು ಪ್ರಮುಖ ವೇದಿಕೆಗಳಲ್ಲಿ ಪ್ರತಿಷ್ಠಿತ ಪ್ರಶಸ್ತಿ ಗೌರವಗಳ ಮೂಲಕ ಗುರುತಿಸಲಾಗಿರುವುದು ತಮ್ಮ ಘನತೆಯನ್ನ ಮತ್ತಷ್ಟು ಹೆಚ್ಚಿಸಿದೆ. ಮತ್ತು ಪರಮ್ ಶೆಟ್ಟಿ ಎಂಬಿಬ್ಬರು ಮಕ್ಕಳನ್ನು ಹೊಂದಿದ್ದು, ಹಿರಿಯ ಪುತ್ರಿ ಫೈನಾನ್ಸ್ ಮತ್ತು ಇಂಟರ್ ನ್ಯಾಷನಲ್ ಖ್ಯಾತ ಯಕ್ಷಗಾನ ಕಲಾವಿದ ಹಾಗೂ ಮೃದಂಗಪಟು ಪಟ್ಲಗುತ್ತು ಮಹಾಬಲ ಶೆಟ್ಟಿ ಮತ್ತು ಲಲಿತಾ ಶೆಟ್ಟಿ ದಂಪತಿಯ ಪುತ್ರರಾಗಿ ಜನಿಸಿ ಸಂಗೀತಾಸಕ್ತಿಯನ್ನು ಎಳವೆಯಲ್ಲೇ ಹೊಂದಿ ಶಾಸ್ತ್ರೀಯ ಪ್ರಜಾಕ್ಷೇತ್ರ ಪಾವಂಜೆ ಯಕ್ಷಗಾನ ಮೇಳದ ನಿರ್ದೇಶಕ ಹಾಗೂ ಪ್ರಧಾನ ಭಾಗವತರಾಗಿ ದೇಶ ವಿದೇಶದಲ್ಲಿ ಖ್ಯಾತರಾದವರು. ವಹಿಸುತ್ತಿರುವುದು ಹೆಮ್ಮೆಯ ಸಂಗತಿ. ಹೆಜಮಾಡಿ ಪಟೇಲ ಮನೆ ದಿವಂಗತ ವಸಂತ ಶೆಟ್ಟಿ ಮತ್ತು ಇನ್ನ ಕುರ್ಕೆರ್ಬೆಟ್ಟು ಬಾಳಿಕೆ ತನ್ನ ಪ್ರತಿಭೆಯನ್ನು ಅನಾವರಣ ಮಾಡುತ್ತಲೇ ಬಂದಿರುವ ತಾವು ಇಂದು ಕಲಾ ಪೋಷಕರಾಗಿ ಕಲಾವಿದರಾಗಿ ಬಂಟ ಸಮುದಾಯದ ಜಾತಿ ಪ್ರಮಾಣ ಪತ್ರನ್ ಕೊರ್ನಗ ಬಂಟಯಾನೆ ನಾಡವ ಪಂಡದ ಸೇರಿಸಾವಡು ಅಂಚನೆ ಪ್ರವರ್ಗ ಮೂಜಿ ಬೀರ್ದ್ ರಡ್ಡಿ ಏಗು ಸೇರಾವಡು ಪಂಡದ ಗೃಹ ಸಚಿವರಿಗೂ ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಮೂಲಕ ಮನವಿ ಒಪ್ಪಿಯಾರು. ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಅಧ್ಯಕ್ಷರು ಐಕಳ ಹರೀಶ್ ಶೆಟ್ರು ಸಭೆತ ಗುರ್ಕಾರನ್ನು ವಹಿಸುತ್ತಿದ್ದರು. ವಿಧಾನ ಪರಿಷತ್ ಸದಸ್ಯರು ಮಂಜುನಾಥ ಭಂಡಾರಿ, ಮಾಜಿ ಸಚಿವರು ರಮನಾಥ್ ರೈ, ಬಂಟ ಸಮಾಜದ ಪ್ರಮುಖರು ಮುನಿಯಾಲು ಉದಯ್ ಶೆಟ್ಟಿ, ಮಿಥುನ್ ರೈ, ಪುಗಾರ್ಥದ ಸಂಗೀತ ನಿರ್ದೇಶಕಿಯರು ಗುರುಕಿರಣ್ ಶೆಟ್ಟಿ, ಇಂಚಿತಿ ಪ್ರಮುಖರು ಮಲ್ಲಬಿನರಾದ ಕಾರ್ಯಕ್ರಮದ ಪಾಲ್ಪಡೆದಿದ್ದಾರೆ. ಒಕ್ಕೂಟದ ಪ್ರಮುಖರು ಮಹಾದಾನಿ, ಕನ್ಯಾನ ಸದಾಶಿವ ಶೆಟ್ಟಿ, ತೋನ್ಸೆ ಆನಂದ್ ಶೆಟ್ಟಿ, ಪ್ರವೀಣ್ ಭೋಜ ಶೆಟ್ಟಿ, ರಾಜೇಶ್ ಎನ್ ಶೆಟ್ಟಿ, ರಾಜೇಶ್ ಶೆಟ್ಟಿ, ಪುರುಷೋತ್ತಮ್ ಪಿ ಶೆಟ್ಟಿ, ಅವಿನಾಶ್ ಶೆಟ್ಟಿ, ದಿವಾಕರ್ ಶೆಟ್ಟಿ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕೆಡಿದ್ದಾರೆ. ಸುದ್ದಿಗೊಂಚಲಿಗೆ ಸ್ವಾಗತ. ತೊಕ್ಕೋಟು ಪೆರ್ಮಣ್ಣೂರು ಸಂತ ಸೆಬಸ್ಟಿಯನ್ ಪದವಿ ಪೂರ್ವ ಕಾಲೇಜು ವಿಭಾಗದ ವಾರ್ಷಿಕ ಕ್ರೀಡಾಕೂಟ ಶಾಲಾ ಗೊಬ್ಬದಂಗನಾಡು ಅಂಗಾರೆ ನಡೆದಿದೆ. ತೊಕ್ಕೋಟು ಪೆರ್ಮನ್ನೂರು ಸಂತ ಸೆಬಸ್ಟಿಯನ್ ಪದವಿ ಪೂರ್ವ ಕಾಲೇಜ್ ವಿಭಾಗದ ವಾರ್ಷಿಕ ಕ್ರೀಡಾಕೂಟನು ಶಾಲಾ ಮೈದಾನಡು ಅಂಗಾರೆ ನಡಪಾಯಿರು. ಅಂತಾರಾಷ್ಟ್ರೀಯ ದೇಹದಾಡ್ಯಪಟು ರೋಷನ್ ಫೆರಾವೋ ಪಾರಿವಾಳ ರಾಪಾದ್ ಕ್ರೀಡಾಕೂಟಕ್ಕೆ ಚಾಲನೆ ಕೊಡ್ದು ವಿದ್ಯಾರ್ಥಿಗಳು ಮೊಬೈಲ್ ಜಗತ್ತಿರ್ದು ಪಿದೈ ಬತ್ತದು ಇಂಚಿತ್ತಿ ಕ್ರೀಡಾಕೂಟ ಬೇತೆ ಬೇತೆ ಚಟುವಟಿಕೆಲಿಡು ಪಾಲ್ಪಡೆಯುವುದು ತಂಕ್ಲಿನ ದೈಹಿಕ ಮಾನಸಿಕ ದೃಢತೆಯನ್ನು ಹೆಚ್ಚಿಸಾವಡು ಪಡೆದು ಕ್ರೀಡಾಪಟುಗಳಿಗೆ ಎಡಬೇಕಿರು. Thank
ಕ್ರೀಡೆಗಳು ದೈಹಿಕ ವ್ಯಾಯಾಮ ಮಾತ್ರ ಅಲ್ಲ, ಮಾನಸಿಕ ಆರೋಗ್ಯಕ್ಕೂ ಉತ್ತಮ. ಆದುದರಿಂದ ಇಂದಿನ ವಿದ್ಯಾರ್ಥಿಗಳಲ್ಲಿ ನನ್ನ ವಿನಂತಿ ಏನೆಂದರೆ, ಸೋಷಿಯಲ್ ಮೀಡಿಯಾ, ಇಂಟರ್ನೆಟ್ ಜಗತ್ತಿನಿಂದ ಸ್ವಲ್ಪ ಹೊತ್ತು ಹೊರಬಂದು ನಿಮ್ಮನ್ನು ನೀವು ಕ್ರೀಡೆಗಳಲ್ಲಿ ತೊಡಗಿಸಿಕೊಂಡು ನಿಮ್ಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಚೆನ್ನಾಗಿರಿಸಿ. ಇದು ನಿಮ್ಮ ಉತ್ತಮ ಭವಿಷ್ಯಕ್ಕೆ ಸಹಕಾರಿಯಾಗಲಿದೆ. ಎಲ್ಲ ಕ್ರೀಡಾಪಟುಗಳಿಗೆ ಶುಭ ಕೋರುತ್ತಾ ಇಂದಿನ ಈ ಕ್ರೀಡಾಕೂಟ ವಿದ್ಯಾರ್ಥಿಗಳಲ್ಲಿ ಒಗ್ಗಟ್ಟು ತರಲಿ. ಉದಿಪನಲ್ಲಿ ಗುರ್ಕಾರ್ನು ವಹಿಸೊಂದು ಪಾತೆರ್ನ ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರದ ಪ್ರಧಾನ ಧರ್ಮಗುರುಗಳು ಶಾಲಾ ಸಂಚಾಲಕರು ವಂದನ್ಯ ಫಾದರ್ ಸಿಪ್ರಿಯಾನ್ ಪಿಂಟೋ ವಿದ್ಯಾರ್ಥಿಗಳು ಮಾತಾ ಚಟುವಟಿಕೆಲೆಡು ಪಾಲ್ಪಡುವಡು. ವಿಶೇಷವಾದ ಕ್ರೀಡಾಕೂಟದ ಗೆಂದೊಡಾಂಡ ಪರಿಶ್ರಮ ಅಭ್ಯಾಸ ಅಗತ್ಯ ಪಂಡದು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನದ ಪಾತ್ರ ಪಂಡಿರು. He told you, see, come out of the which world? Which world you would say? In the ground. You come out of the mobile world or mass media world and just get into the ground. The ground. This is said, the real personality is seen, observed in the playground, because you are very competitive and then you want to win, and when you want to win you will put in all the powers which are within you, and the joy or the anger, both personality, the emotions are really observed and found in the ground. ಪದವಿಪೂರ್ವ ಕಾಲೇಜದ ಪ್ರಾಂಶುಪಾಲರು ಪ್ರಮೀಳಾ ಡಿಸೋಜಾ, ವಿದ್ಯಾರ್ಥಿ ಪರಿಷತ್ದ ನಾಯಕಿ ನಿಶ್ಮಿತಾ ಡಿಸೋಜಾ, ಕ್ರೀಡಾ ಕಾರ್ಯದರ್ಶಿ ಸೃಜನ್, ದೈಹಿಕ ಶಿಕ್ಷಣ ನಿರ್ದೇಶಕರು ಹರಿನಾಕ್ಷ ಇಂಚಿತ್ತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕೆಳಿದ್ದರು. ಶಾಲಾ ವಿದ್ಯಾರ್ಥಿಗಳು ಪ್ರಾರ್ಥನೆ ಪಂಡೇರು. ವಿದ್ಯಾರ್ಥಿ ಪರಿಷತ್ ನಾಯಕಿ ನಿಶ್ಮಿತಾ ಡಿಸೋಜಾ ಸಭೆ ನೆತ್ಕೊಂಡೇರು. ಚರಿತ್ರ ಶೆಟ್ಟಿ ಸಭೆ ಸ್ಥಾರಿಕೆ ಮಲ್ತೇರು. ಹರ್ಷ ಬಂಗೇರ ಸೊಲ್ಮೆ ಸಂದಾಯರು. ಉದಿಪನ ಸಭೆಲೇಸಿರದ ಬೊಕ್ಕ ದೈಹಿಕ ಶಿಕ್ಷಣ ನಿರ್ದೇಶಕರು ಹರಿನಾಕ್ಷರನ ಮುತಾಲಿಕೆಡು ಕ್ರೀಡಾಕೂಟ ನಡೆದರು. ಸುದ್ದಿಗೊಂಚಲಿಗೆ ಸ್ವಾಗತ. ತೊಕ್ಕೋಟು ಒಳಪೇಟೆಡ್ ಪುನರ್ ನಿರ್ಮಾಣದ ಹೊಸ ದೇಕಿನಿ ಪಡೆಯಿನ ವಿಠೋಬ ರುಕುಮಾಯಿ ಮಂದಿರದ ವರ್ಷಂಪ್ರತಿ ನಡಪಾವನ ನಗರ ಭಜನೆ ಐತಾರ ಬಯ್ಯಾಗ ಶುರುವಾಂಡು. ತೊಕ್ಕೋಟು ಒಳಂಪೇಟದ ಶ್ರೀ ವಿಠೋಬಾ ರುಕ್ಮಾಯಿ ಮಂದಿರ ಪುನರ್ ನವೀಕರಣ ಆದ ಕಾರಿ ಮಾರ್ಚಿಡ್ ಪ್ರತಿಷ್ಠಾ ಕಲಶಾಭಿಷೇಕದ ಸಂಭ್ರಮನ್ ಪಡೆದು ಪೊಸ ದೇಕಿಡ್ ಮಿನ್ಕೊಂದುಂಡು. ಪೊಸ ಮಂದಿರಡ್ ಸುರುತ ವಾರ್ಷಿಕ ಭಜನಾ ಕಾರ್ಯಕ್ರಮಗ ತಯಾರಿಲು ಆವೋದಿತದ ಇನತ ದುಂಬತ್ತಾದ ಐನು ಐತಾರ ಬಯ್ಯಗ ಪರಿಸರಡ್ ನಗರ ಭಜನೆ ನಡಪಾವನ ಸಂಪ್ರದಾಯನು ಮಂದಿರದಕ್ಲು ಕರಿ ಕೆಲ ವರ್ಷಡ್ ನಡಪಾವಂದು ಬರುಂದುಲ್ಲೇರು. ಈ ವರ್ಷದ ನಗರ ಭಜನೆಗೆ 29 ತಾರೀಕು ಐತಾರ ಬಯ್ಯಗ ಚಾಲನೆ ಕೊರಿಯರು.
ಶ್ರೀ ವಿಠೋಬಾ ರುಕ್ಮಾಯಿ ಭಜನಾ ಮಂದಿರಡು ವಿಶೇಷ ಪೂಜೆ ಪ್ರಾರ್ಥನೆ ಸಂದಾದ ಸುರುತ ವಾರದ ನಗರ ಭಜನೆಗೆ ತಯಾರಾಯಿರು. ಇನಿ ಒಂಜಿ ಮಲ್ಲ ಸಂಖ್ಯೆದ ನಗರ ಭಜನೆಗೂ ನಮ್ಮ ಪೋಯರುಳ್ಳ ಆ ನಗರ ಭಜನೆ ಪೂರ್ಣ ಯಶಸ್ವಿಯಾದ ದೇವರನ್ನ ಅನುಗ್ರಹ ಇರ್ತದೆ. ಪೊರ್ಲುಡು ಪಿರ ನಮ್ಮೊಟ್ಟಿಗೆ ಬರ್ತದೆ. ದೇವರು ನಮ್ಮೊಟ್ಟಿಗೆ ಪಿದಾಡ್ದು ಬರ್ತದೆ. ಆ ಇಲ್ಲಿಗೂ ಒಬ್ಬನೊಟ್ಟಿಗೆ ನಗರ ಭಜನೆದ ಮುಖೇನ ವಿಠೋಬಾ ರುಕ್ಮಾಯಿ ದೇವರನ್ನ ಕೀರ್ತಿನ ಬಡಗನೊಟ್ಟಿಗೆ ಆ ಇಲ್ಲಡ್ಲ ಭಜನಾ ಸಂಸ್ಕೃತಿ ಪ್ರಸರಣ ಆಗುನೊಟ್ಟಿಗೆ ಮಾತರಗಳ ಅನುಗ್ರಹ ಆಗ್ತದೆ. ವಿಠೋಬಾ ರುಕ್ಮಾಯಿ ದೇವರನ್ನ ಪರಮ ಪವಿತ್ರವಾಯಿನ ನಗರ ಭಜನೆ ಊರುಗಟ್ಟೆ ಕನ್ನಡಿಗೆ ಪನ್ಪುನಂಚಿನ ಪಾತ ನುರಿಪಾದ ಗುರುಪುನಾರ ವಾರ ಆರಾಧ್ಯ ಮೂರ್ತಿ ಆನೆಂಚಿನ ವಿಠೋಬಾ ರುಕ್ಮಾಯಿ ದೇವರನ್ನ ದೇವ ಶಿವ ಶಂಭೋ ಶಂಕರ ಒಟ್ಟು ಐನು ಐತಾರಲೆಡು ನಡಪುನ ಈ ನಗರ ಭಜನೆಡು ಸುರುತ ದಿನ ಕೃಷ್ಣನಗರ ಪರಿಸರದ 253 ಇಲ್ಲಲೆಗೆ ಪೋದು ನಗರ ಭಜನೆ ನಡಪಾಯಿರು. ಶ್ರೀ ವಿಠೋಬಾ ರುಕ್ಮಾಯಿ ಮಂದಿರದ ಅಧ್ಯಕ್ಷರು ಉಮೇಶ್ ವಿಎಂ, ಗೌರವಾಧ್ಯಕ್ಷರು ಪದ್ಮನಾಭ ತೊಕ್ಕೋಟು, ಟಿಎನ್ ಗಟ್ಟಿ, ಪ್ರಧಾನ ಕಾರ್ಯದರ್ಶಿ ಮನೋಜ್ ಕುಮಾರ್ ರೈ, ಉಪಾಧ್ಯಕ್ಷರು ಭಾಸ್ಕರ್ ಕಾಪಿಕಾಡ್, ಕೋಶಾಧಿಕಾರಿ ಮಿತಿನ್ ಕೃಷ್ಣನಗರ, ಪೂಜಾ ಅರ್ಚಕರು ಸುಕುಮಾರ್ ಸಾದ್ಯಾನ್, ಡಾಕ್ಟರ್ ಅರುಣ್ ಉಳ್ಳಾಲ್, ಸಂದೀಪ್ ಭಟ್ನಗರ ಬೊಕ್ಕ ಪದಾಧಿಕಾರಿಗಳು ಸದಸ್ಯರು ನಗರ ಭಜನದ ಮುತಾಲಿಗಿಡಿದ್ದಾರೆ. ಸುದ್ದಿಗೊಂಚಲಿಗೆ ಸ್ವಾಗತ. ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಮುತಾಲಿಕೆ ನಡೆತಿನ ವಿಶ್ವ ಬಂಟರ ಸಮ್ಮೇಳನದ ಪಥಸಂಚಲನ ಮೆರವಣಿಗೆ ಉಳ್ಳಾಲ ವಲಯ ಬಂಟರ ಸಂಘ ಸುರುತ ಇನಾಮು ಟ್ರೋಫಿ ಬಕ್ಕ 1 ಲಕ್ಷ ನಗದನ್ನು ಪಡೆದಿದೆ. ಉಡುಪಿ ಅಜ್ಜರಕಾಡು ಮೈದಾನ ನಡೆತಿನ ವಿಶ್ವ ಬಂಟರ ಸಮ್ಮೇಳನದ ಸುರುತ ದಿನದ ಕಾರ್ಯಕ್ರಮಡು ಉಳ್ಳಾಲ ವಲಯ ಬಂಟರ ಸಂಘ ಪಥಸಂಚಲನ ಮೆರವಣಿಗೆ ಸುರುತ ಇನಾಮನು ಗೆದ್ದಿದೆ.
ಉಡುಪಿ ಬೋರ್ಡ್ ಹೈಸ್ಕೂಲ್ ಉರ್ದು ಅಜ್ಜರಕಾಡು ಮೈದಾನ ಮುಟ್ಟ ವಿಶ್ವ ಬಂಟರ ಸಮ್ಮೇಳನದ ಪ್ರಮುಖ ಆಕರ್ಷಣೆದ ಬಂಟ ಪಥ ಸಂಚಲನ ಅಟನೆ ಮಲ್ದಿದ್ದೇರು. ಆಸ್ಪತ್ರೆಡ್ ಬಂಟರ ಸಂಘದ ಪ್ರತಿನಿಧಿಗಳು ಪಾಲ್ಪಡೆದಿತ್ತಿನ ಈ ಪಥ ಸಂಚಲನ ಬೋರ್ಡ್ ಹೈಸ್ಕೂಲ್ ಉರ್ದು ಪಿದರ್ದು ಉಡುಪಿದ ಮಲ್ಲ ತಾದಿಲಿರ್ ಆ ಒಂದು ಅಜ್ಜರಕಾಡು ಮೈದಾನ ಮುಟ್ಟ ಆಕರ್ಷಕ ಸ್ತಬ್ಧ ಚಿತ್ರ ದೃಶ್ಯ ರೂಪಕಲದ ಮೆರುಗುಡು ಸಾಗದು ಬತ್ತಂಡು. ಉಳ್ಳಾಲವಲೆ ಬಂಟರ ಸಂಘದ ಮೆರವಣಿಗೆಡು 150 ಹೆಚ್ಚಿಗೆ ಸದಸ್ಯರು ಪಾಲ್ಪಡೆದಿದ್ದೇರು. ಉಳ್ಳಾಲವಲಯ ಬಂಟರ ಸಂಘದ ಅಧ್ಯಕ್ಷರು ಸುರೇಶ್ ಚೌಟ ಕಕ್ಕೆಮಜಲ್ ಇಬೇರ್ನ ಮುತಾಲಿಕೆ ನಡೆದಿನ ಈ ಮೆರವಣಿಗೆಡು ಭಾರತ ಮಾತಿನ ಚಿತ್ರಣ ನಿವೃತ್ತ ಸೈನಿಕನ ನಡಿಗೆ ಇಂಜ ವಿಶೇಷ ಆಕರ್ಷಣೆ ಪೊರ್ಲುದ ಪಥ ಸಂಚಲನದ ಈ ನಡಿಗೆಗೂ ಸುರುತ ಇನಾಮನ್ನು ಪಡೆಗೊಂಡಿರು. ಹಾರ್ದಿಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಬಹಳಷ್ಟಂತ ಆಕರ್ಷಕಮಯವಾದಂತ 1 ಲಕ್ಷ ರೂಪಾಯಿ ನಗದು ಬಹುಮಾನ ಪ್ರಶಸ್ತಿ ಪತ್ರದೊಂದಿಗೆ ಒಂದು ಬಹುಮಾನವನ್ನು ನೀಡ್ತಾ ಇದ್ದೇವೆ. ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಅಧ್ಯಕ್ಷರು ಐಕಳ ಹರೀಶ್ ಶೆಟ್ರು ಬೊಕ್ಕ ಪದಾಧಿಕಾರಿಗಳು ಉಳ್ಳಾಲವಲಯ ಬಂಟರ ಸಂಘಗೂ ಸುರುತ ಇನಾಮದ ಟ್ರೋಫಿ ಬೊಕ್ಕ 1 ಲಕ್ಷ ರೂಪಾಯಿ ನಗದು ಇನಾಮನ ಒಪ್ಪಿಯಾಯಿರು. ರತ್ನಾಕರ್ ಶೆಟ್ಟಿ ಮಂಕು ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇವೆ. ವೇದಿಕೆ ಕ್ಲಿಯರ್ ಮಾಡಿ ಪ್ಲೀಸ್ ವೇದಿಕೆ ಕ್ಲಿಯರ್ ಮಾಡಿ. ಥ್ಯಾಂಕ್ ಯು. ಇದೀಗ ಓವರ್ ಆಲ್ ಚಾಂಪಿಯನ್ಶಿಪ್ ಈ ವರ್ಷದ ವಿಶೇಷ ಆಕರ್ಷಣೆ. ದಯವಿಟ್ಟು ವೇದಿಕೆ ಕ್ಲಿಯರ್ ಮಾಡಿ. ಸುದ್ದಿಗೊಂಚಲಿಗೆ ಸ್ವಾಗತ. ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಮುತಾಲಿಕಡು ಉಡುಪಿ ಅಮ್ಮಣ್ಣಿ ಶೆಟ್ಟಿ ಸಭಾಂಗಣಡು ಐತಾರ ನಡತಿನ ಕಲೋತ್ಸವಡು ಬಂಟ್ವಾಳ ಬಂಟರ ಸಂಘ ಸುರೂತ ಇನಾಮದ ಟ್ರೋಫಿ ಬಕ್ಕ 1 ಲಕ್ಷ ರೂಪಾಯಿ ನಗದ ಇನಾಮನ್ನು ಗೆದ್ದಿದ್ದೇವೆ. ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಮುತಾಲಿಕೆಡು ಅಧ್ಯಕ್ಷರು ಐಕಳ ಹರೀಶ್ ಶೆಟ್ಟನ ಸಾರಥ್ಯಡು ಉಡುಪಿ ನಡತಿನ ವಿಶ್ವ ಬಂಟರ ಸಮ್ಮೇಳನ ಅಚ್ಚುಕಟ್ಟದ ವ್ಯವಸ್ಥೆ ಅದ್ದೂರಿದ ಮೆರುಗಡು ಬಾರಿ ಯಶಸ್ವಿಯಾದ ನಡತನೆ. ಎರಡನೇ ದಿನ ಅಮ್ಮಣಿ ರಾಮಣ್ಣ ಶೆಟ್ಟಿ ಸಭಾಂಗಣ ನಡತಿನ ಬಂಟರ ಸಾಂಸ್ಕೃತಿಕ ವೈಭವದ ಕಲೋತ್ಸವ ಬಂಟರ ಸಂಘದ 30 ತಂಡದ ನಡುಟು ಬಾರಿ ಪೈಪೋಟಿಡು ಆತೆ ಆಕರ್ಷಕವಾದ ನಡತದು. ವೇದಿಕೆಯ ಮೇಲೆ ಪ್ರದರ್ಶನವನ್ನು ನೀಡಿದಂತ ತೋನ್ಸೆ ವಲಯ ಬಂಟರ ಸಂಘಕ್ಕೆ ವಂದನೆಗಳನ್ನು ಸಲ್ಲಿಸ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿ ಪದಾಧಿಕಾರಿ ಬಂಟ್ವಾಳ ತಾಲೂಕು ಬಂಟರ ಸಂಘದಕ್ಲು ಸುರದ ಇನಾಮದ ಟ್ರೋಫಿ ಬೊಕ್ಕ 1 ಲಕ್ಷ ರೂಪಾಯಿ ನಗದು ಇನಾಮನ್ನು ಗೆದ್ದಿರು. ಎರಡನೇ ಇನಾಮದ ಟ್ರೋಫಿ ಬೊಕ್ಕ 75,000 ನಗದು ಇನಾಮನು ಸುರತ್ಕಲ್ ಬಂಟರ ಸಂಘದಗಳು ಪಡೆಗೊಂಡಿರು. ಸುರತ್ಕಲ್ ಬಂಟರ ಸಂಘಕ್ಕೆ
ಒಳ್ಳೆ ಜೋರಾಗಿರುವಂತಹ ಚುನಾವಣೆ ವಿಶ್ವ ಬಂಟರ ಸಮ್ಮೇಳನದ ಬೆಂಗಳೂರು ಬಂಟರ ಸಂಘ ಮೂಜನೆ ಇನಾಮದ ಟ್ರೋಫಿ ಬೊಕ್ಕ 50,000 ನಗದು ಇನಾಮನ್ನು ಪಡೆಗೊಂಡಿರು. ಹಾಗೂ ಅವರ ಎಲ್ಲ ತಂಡದ ಸದಸ್ಯರಿಗೂ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಪರವಾಗಿ ಅಭಿನಂದನೆಗಳು. ಜಪ್ಪು ಬಂಟರ ಸಂಘ, ಮಿಂಜ ಬಂಟರ ಸಂಘ, ಗುರುಪುರ ಬಂಟರ ಮಾತೃ ಸಂಘ, ಕಾವೂರು ಬಂಟರ ಸಂಘ, ತೋನ್ಸೆ ವಲಯ ಬಂಟರ ಸಂಘ, ಬಂಟರ ಸಂಘದ ತಂಡಲು 4ನೇ ಸಮಾಧಾನಕಾರ ಇನಾಮು 25,000 ನಗದು ಇನಾಮನ್ನು ಪಡೆಗೊಂಡಿರು. ಬರಡ ತಾಟಿ ಜಪ್ಪು ಬಂಟರ ಸಂಘದಗಳಿಗೆ ಕಲಾ ಚಾತುರ್ಪಣ ತೋಜೆ ನೆಂಚಿನ ಇರತ್ತ ಒರ್ಮನೆ ತಂಡ ಬಂಟರ ಸಂಘ ಮೀಂಜ ನನ 4ನೇ ಬಹುಮಾನದ ಸಾಲದ ಕಡತ ಬಹುಮಾನ ಅವೇನು ಅನೌನ್ಸ್ ಮಾಡ್ತಾರೆ. ಕರ್ನೂರು ಮೋಹನ ರೈತರು 4ನೇ ಬಹುಮಾನದ ಪಟ್ಟ ಗುರುಪುರ ಬಂಟರ ಸಂಘ. ಕಾಂಗ್ರ್ಯಾಚುಲೇಷನ್ಸ್ ಕಾವೂರು ಬಂಟರ ಸಂಘ 25,000 ರೂಪಾಯಿದ ಕ್ಯಾಶ್ ಪ್ರೈಸ್ ಒಂದು ಬರುದ ಟ್ರೋಫಿ ಬೊಗ ವಿಶ್ವ ಬಂಟರ ಸಮ್ಮೇಳನದ 4ನೇ ಬಹುಮಾನದ ಕಿರೀಟ. 4ನೇ ಬಹುಮಾನದ ಪಿರಂಗಿ ತಂಡ 2ನೇ ತಂಡ. ತಾಗಿ 4ನೇ ಬಹುಮಾನ ಪಡೆಯುವಂಚಿನ ತಂಡ ಒಟ್ಟಾರೆಯಾದ ಟಿವಿಡ್ ತೂಪಿನ ರಿಯಾಲಿಟಿ ಶೋರ್ದುಲ ಪೊರ್ಲುಡೆ ಸಾಂಸ್ಕೃತಿಕ ಕಲಾ ವೈಭವ ಕನ್ಯಾನ ಸದಾಶಿವ ಶೆಟ್ಟಿ ವೇದಿಕೆಡು ಮೂರ್ದು ಬತ್ತಡು. ಮುಖ್ಯದ ಬಂಧುಗಳೇ, ಇಡಗ ಪೊಸಕೊಳದ ಇನ್ನಿತ ಸುದ್ದಿಗೊಂಚಲು ಮುಗಿತು ಅನ್ನಲ್ಲ. ನಿರಂತರ ಸುದ್ದಿ ವಿಶೇಷತೆಗಳಿಗೆ ಎಪಲತ್ತು ಒಂದು ಪ್ಲೇ ಪೊಸಕೊರಲ್ 24/7.